ತುರುವೇಕೆರೆ ಪಟ್ಟಣದ ಮಾಯಸಂದ್ರ ರಸ್ತೆಯಲ್ಲಿರುವ AVSS ಕಚೇರಿಯಲ್ಲಿ ಛಲವಾದಿ ಮಹಾಸಭಾ ಹಾಗೂ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಭೀಮಾ ಗೋರೆಗಾಂವ್ ವಿಜಯ ದಿನವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವೀರ ಗೋರೆಗಾಂವ್ ಚಿತ್ರ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇರಿಸಿ ಛಲವಾದಿ ಮಹಾಸಭಾ ಹಾಗೂ ದಲಿತ ಸಂಘರ್ಷ ಸಮಿತಿಯ ಹೋರಾಟಗಾರರು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಆಚರಿಸಿದರು. ನಂತರ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಛಲವಾದಿ ಮಹಾಸಭಾ ಅಧ್ಯಕ್ಷರಾದ ಡೊಕ್ಕಿಹಳ್ಳಿ ರಾಮಣ್ಣನವರು, ಪೇಶುಗಳ ವಿರುದ್ಧ ಮಾರ್ಷಣಿಕರು ಹೋರಾಡಿ ಗೆದ್ದ ದಿನವನ್ನು ಭೀಮಾ ಗೋರೆಗಾಂವ್ ವಿಜಯೋತ್ಸವ ದಿವಸ ಎಂಬುದಾಗಿ ಆಚರಣೆ ಮಾಡುತ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಚರಣೆಗೆ ತಂದಿದ್ದರು. ಈ ಬಾರಿ ತುರುವೇಕೆರೆಯ ನಮ್ಮ ಕಚೇರಿಯಲ್ಲಿ ತುಂಬ ಸೊಗಸಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ಮುಂದಿನ ಆಚರಣೆಯು ಇನ್ನೂ ಚೆನ್ನಾಗಿ ಆಚರಣೆ ಮಾಡೋಣ ಎಂದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. 1818ರಲ್ಲೇ ಬರೀ 500 ಜನ ಸೈನಿಕರು 28,000 ಜನ ಸೈನಿಕರನ್ನ ಸದೆ ಬಳಿದು ವಿಜಯೋತ್ಸವ ಆಚರಿಸಿದ್ರು. ಅಂದರೆ ಅವರಲ್ಲಿ ಒಂದೇ ಒಂದು ಆಯುಧ ಇತ್ತು, ಆತ್ಮಸ್ಥೈರ್ಯ, ಒಗ್ಗಟ್ಟು. ಆತ್ಮಸ್ಥೈರ್ಯ ಒಗ್ಗಟ್ಟನ್ನು ಯಾವ ಸಂವಿಧಾನದಲ್ಲೂ, ಯಾವ ಪುಸ್ತಕದಲ್ಲೂ, ಯಾವ ಬೈಬಲಲ್ಲೂ, ಯಾವ ಕುರಾನಲ್ಲೂ, ಯಾವ ಮಹಾಭಾರತದಲ್ಲೂ ಬರೆದಿಲ್ಲ. ಅದನ್ನು ನಾವೇ ಗಳಿಸ್ಕೋಬೇಕು, ನಾವೇ ತಿಳ್ಕೊಬೇಕು, ನಾವೇ ಗಳಿಸ್ಕೊಬೇಕು, ನಾವೇ ಅದನ್ನು ಉಪಯೋಗಿಸ್ಕೋಬೇಕು. ಇದು ನಿರಂತರ ಇದ್ದರೆ, ನಮ್ಮಲ್ಲಿ ಒಗ್ಗಟ್ಟು ಮತ್ತು ಆತ್ಮಸ್ಥೈರ್ಯ ನಿರಂತರವಾಗಿದ್ದರೆ, ಅವತ್ತು ಆಯುಧ ಇಲ್ಲದೆ 28,000 ಜನ ಸದೆ ಬರೆದವ್ರೆ. ಇವತ್ತು ಸಂವಿಧಾನ ಬಂದಿದೆ. ಇದರ ವಿರುದ್ಧ ತಿರುಗೆದ್ದು ದೇಶಗಳ ಕಾಲದಲ್ಲಿ ಅವ್ರು ಮಾಡಿದ್ದೇ ಕಾನೂನು, ಅವರು ಹೇಳಿದ್ದೇ ನ್ಯಾಯ ಆದಾಗ ಗೆದ್ದಂಥ ನಮ್ಮ ಮಹಾ ಸೈನಿಕರು ಕೇವಲ 500 ಜನ ಸೈನಿಕರು 28,000 ಸೈನಿಕರನ್ನು ಹೊರನೋಡುತ್ತಾರೆ. ಆ ಎಲ್ಲಿ ಭೀಮಾ ನದಿ ತೀರದಲ್ಲಿ ಆ ಜಾಗವೇ ಇವತ್ತಿನ ಗೋರೆಗಾಂವ್. ಹಾಗಾಗಿ ಈಗ ಇದನ್ನು ನಮ್ಮ ಇತಿಹಾಸದಲ್ಲಿ ಎಲ್ಲಿ ಕೂಡ ರೀತಿ ತೋರಿಸಿರೋದಿಲ್ಲ, ಹೆಚ್ಚಾಗಿದ್ದಾರೆ. ಅದನ್ನು ನಮ್ಮ ಮಹಾನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನು ಹೊರಗೆ ತರೋದು, ಈ ವಿಚಾರ ಗೊತ್ತಾಗಿ ಅದನ್ನು ಹೊರಗೆ ತಂದು ಅವತ್ತಿನಿಂದ ಇದು ಪ್ರಚಾರ ಕೊಡುತ್ತೆ. ಆದರೂ ಕೂಡ ಇವತ್ತಿಗೂ ನಮ್ಮ ದಲಿತರ ಬಗ್ಗೆ ಗೊತ್ತೇ ಇಲ್ಲ. ಈ ನಮ್ಮಲ್ಲಿ ನಡೆತಕ್ಕಂಥ ಈ ಕೃತ್ಯಗಳು ಗೊತ್ತೇ ಇಲ್ಲ. ಅದಕ್ಕಾಗಿ ಇವತ್ತು ನಮ್ಮ ಜನ 51 ಮತಗಳನ್ನು ಮಾರ್ಕೊತಾರೆ. ಮತದ ಶಕ್ತಿ ಏನು ಅನ್ನೋದನ್ನು ಅದು ಅರ್ಥ ಮಾಡಿದ್ರೆ ಮಾತ್ರ ಗೊತ್ತು. ಅದಕ್ಕಾಗಿ ಅಂಬೇಡ್ಕರ್ ಅವರು ಆ ಶಕ್ತಿಯನ್ನು ನಮಗೆ ಗೊತ್ತಾಗಿತ್ತು. ನಾನು ಸತ್ರುವೆ ನಮ್ಮ ಜನ ಅಧಿಕಾರ ಸ್ವಂತ ಶಕ್ತಿಯಿಂದ ಈ ದೇಶದ 3 ವರ್ಷಗಳು ಆಳಿಲ್ಲ ಅನ್ನೋ ದೂರದೃಷ್ಟಿಯಿಂದ ಅವರಿಗೆ ಮತದಾರರನ್ನು ಕೊಟ್ಟು 2 ಕೇಳಿದ್ರು, ಅದು ಏಮಾಸಿ ಬಂದು ಕೊಡ್ತಾರೆ. ಹಾಗಾಗಿ ಇಂತಹ ಮಹಾನ್ ದಿನ ಇದು ನಮಗೆ ಗೊತ್ತಿಲ್ಲ. ಹಾಗಾಗಿ ನಮ್ಮ ಜನ ಇವತ್ತು ಗೋಳಾಗ್ತಿದ್ದಾರೆ. ಈ ರೀತಿ ಎಲ್ಲ ಕಡೆಯೂ ಈ ದಿನಾಚರಣೆ ಪ್ರಾರಂಭ ಆಗಿ ಇದು ನಮ್ಮ ಸಮಾಜದಲ್ಲೆಲ್ಲ ಬೆಳಕಿಗೆ ಬಂದಂಥ ಕಾಲದಲ್ಲಿ ಬೆಳಕು ಅಂದರೆ ಉದಯವಾಗುತ್ತೆ. ಆವಾಗ ಜ್ಞಾನ ಬರುತ್ತೆ, ಆವಾಗ ನಮ್ಮ ಜನ ಸರಿಯಾಗ್ತಾರೆ ಅಂತಕ್ಕಂಥದ್ದು ನಮ್ಮ ಒಂದು ಭಾವನೆ. ಹಾಗಾಗಿ ಹೇಳೋದು ಅವಕಾಶ ಕೊಡುತ್ತಾ ನಮ್ಮ ತುಮಕೂರಿನ ಸಮಸ್ತ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು. ಓಂ ಸರ್ವಣ ಪ್ರಿಂಟ್ಸ್, ಬೆಂಗಳೂರು ಬೊಮ್ಮನಹಳ್ಳಿ. ಜಪಾನ್ ದೇಶದಿಂದ ಮಿಷಿನ್ಸ್ ಅಳವಡಿಸಿಕೊಂಡು ಓಂ ಸರ್ವಣ ಪ್ರಿಂಟಿಂಗ್ಸ್ನಲ್ಲಿ ಒಂದು ವಿನೂತನ ಹೆಜ್ಜೆ. ನಮ್ಮಲ್ಲಿ ಬುಕ್ಸ್, ಟೆಂಟ್ ಕಾರ್ಡ್, ಬ್ರೋಚರ್, ಬುಕ್ ಮಾರ್ಕ್ಸ್, ಲ್ಯಾಮಿನೇಷನ್, ಡ್ಯಾಗ್ಲರ್, ಲೇಬಲ್ಸ್, ಸ್ಟಿಕ್ಕರ್ಸ್, ರಿಸಿಪ್ಟ್ ಬುಕ್, ಲೆಜರ್ ಬುಕ್ಸ್, ಮೆಡಿಸಿನ್ ಬಾಕ್ಸ್, ಪೌಚ್ ಫೋಲ್ಡರ್ಸ್, ಸೆಂಟರ್ ಪಿನ್ನಿಂಗ್, ಸ್ಪಾಟ್ UV ಪ್ರಿಂಟಿಂಗ್ ಆ್ಯಂಡ್ ಕೋಟಿಂಗ್, ಫಾಯಿಲಿಂಗ್ ಗೋಲ್ಡ್ ಆ್ಯಂಡ್ ಸಿಲ್ವರ್, ಈಕೋ ಸಾಲ್ವೆಂಟ್ ಪ್ರಿಂಟಿಂಗ್, ಫ್ಲೆಕ್ಸ್, ವಿನ್ಯಾಲ್, ಲೀಫ್ಲೆಟ್ಸ್, ಬಿಸ್ನೆಸ್ ಕಾರ್ಡ್, ಪೋಸ್ಟರ್ಸ್, ಕ್ಯಾಲೆಂಡರ್ಸ್, ಸ್ಕೂಲ್ ಆ್ಯಂಡ್ ಕಾಲೇಜ್ ಟೆಕ್ಸ್ಟ್ ಬುಕ್, ಲೈಟ್ ಬೋರ್ಡ್ಸ್, ಪರ್ಫೆಕ್ಟ್ ಬೈಂಡಿಂಗ್, ಎನ್ವಲಪ್, ಸರ್ಟಿಫಿಕೇಟ್ ಕೇಕ್ ಬಾಕ್ಸ್, ಕೆಟ್ಲಾಗ್ಸ್, ಪಾಪ್ಕಾರ್ನ್ ಬಾಕ್ಸ್, ಲೆಟರ್ ಹೆಡ್, LED ಬೋರ್ಡ್ಸ್, ACP ಬೋರ್ಡ್ಸ್ ಇತ್ಯಾದಿಗಳನ್ನು ಮಾಡಿಕೊಡುತ್ತೇವೆ. ಆನ್ ಟೈಮ್ ಡೆಲಿವರಿ ನೀಡಲಾಗುತ್ತದೆ. ಕಂಪನಿಯಿಂದ 10 ಕಿಲೋಮೀಟರ್ ವರೆಗೂ ಉಚಿತ ಡೆಲಿವರಿ. ದಿನದ 24 ಗಂಟೆಗಳು ಸೇವೆಗಳು ಲಭ್ಯ. ಒಳ್ಳೆ ಕ್ವಾಲಿಟಿ, ಕ್ವಾಂಟಿಟಿ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನಮ್ಮ ಮುಖ್ಯ ಉದ್ದೇಶ. ಒಮ್ಮೆ ಭೇಟಿ ನೀಡಿ. ಓಂ ಸರ್ವಣ ಪ್ರಿಂಟ್ಸ್, ನಂಬರ್ 31, ಮೊದಲನೇ ಕ್ರಾಸ್, ಗಣೇಶ ದೇವಸ್ಥಾನದ ಹಿಂಭಾಗ, ಬೇಗೂರು ರಸ್ತೆ, ಬೊಮ್ಮನಹಳ್ಳಿ, ಬೆಂಗಳೂರು 560068. ಸಂಪರ್ಕಿಸಿ ಮಿಸ್ಟರ್ ಸರ್ವಣ, ಮಾಲೀಕರು ಓಂ ಸರ್ವಣ ಪ್ರಿಂಟ್ಸ್. ಫೋನ್ ನಂಬರ್ 08041234546. ಮೊಬೈಲ್ 9066075057.